ದಿಲ್ಲಿಯ ಮಹಿಪಾಲ್ಪುರ ಪೊಲೀಸರು ಬ್ರಿಟಿಷ್ ಮಹಿಳೆಯ ಅತ್ಯಾಚಾರ ಮಾಡಿದ ಮತ್ತು ಆ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಇನ್ಸ್ಟಾಗ್ರಾಂ ಪರಿಚಯದ ಮೇಲೆ ಈ ಬ್ರಿಟಿಷ್ ಮಹಿಳೆಯು ದಿಲ್ಲಿ ನೋಡಲು ಮತ್ತು ಇನ್ಸ್ಟಾಗ್ರಾಂ ಮಿತ್ರನನ್ನು ನೋಡಲು ಬಂದಿದ್ದರು. ಬಂಧಿತ ಇಬ್ಬರಲ್ಲಿ ಒಬ್ಬಾತ ಕೈಲಾಸ್. ಮುಖ್ಯ ಆರೋಪಿಯಾಗಿರುವ ಈತನು ಸಂತ್ರಸ್ತ ಮಹಿಳೆಯ ಇನ್ಸ್ಟಾಗ್ರಾಂ ಪರಿಚಿತ ಮಿತ್ರನಾಗಿದ್ದ. ಇಬ್ಬರ ಬಂಧನವನ್ನು ಪೊಲೀಸರು ಬ್ರಿಟಿಷ್ ಹೈಕಮಿಷನರ್ ಗಮನಕ್ಕೆ ತಂದಿದ್ದಾರೆ. ಮಹಿಳೆಯು ದಿಲ್ಲಿಯನ್ನು ನೋಡಲು ಹಾಗೂ ಸ್ನೇಹಿತರನ್ನು ನೋಡಲು ಬಂದವಳು ಹೋಟೆಲಿನಲ್ಲಿ ತಂಗಿದ್ದಳು. ಆಕೆಯ ಮಾಹಿತಿ ಮೇರೆಗೆ ಅಲ್ಲಿಗೆ ಹೋಗಿರುವ ಕೈಲಾಸ್ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಲ್ಲದೆ ಈ ಅಕ್ರಮಕ್ಕೆ ಸಹಕರಿಸಿದ ಇನ್ನೊಬ್ಬ ಸಹ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಮಹಿಳೆ ಕೂಗಿಕೊಂಡು ಪೊಲೀಸರಿಗೆ ಮಾಹಿತಿ ಹೋಗಿದೆ. ಹೋಟೆಲಲ್ಲಿಯೇ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಕೈಲಾಸ್ ಮೂಡಣ ದಿಲ್ಲಿಯ ಮಯೂರ್ ವಿಹಾರ್ನ ವಸುಂಧರಾ ಕಟ್ಟಡದ ನಿವಾಸಿ. ಬ್ರಿಟಿಷ್ ಮಹಿಳೆ ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ಗೋವಾ ನೋಡಲು ಬಂದಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.